ಕೋಸ್ಟ್ ಏಷ್ಯಾ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಂತಹ ಮಣಿಪಾಲ ಮಹಾನಗರಿಯಲ್ಲಿ ಎಲ್ಲಾ ವರ್ಗದ ಜನರ ಬೇಡಿಕೆಗಳನ್ನು ಈಡೇರಿಸಲು ಹೋಟೆಲ್ ಸಜ್ಜುಗೊಂಡಿದೆ. ಈ ಕುರಿತಾದಂತಹ ವಿಶೇಷ ವರದಿ ಇಲ್ಲಿದೆ. ಹೋಟೆಲ್ ಉದ್ಯಮದಲ್ಲಿಯೇ ಬಹಳಷ್ಟು ಸಾಧನೆಯನ್ನ ಮಾಡಿದ ಹ್ಯಾಂಗ್ಯೋ ಮಹಾರಾಜ ಮತ್ತು ಹರ್ಷಂ ಹಾಸ್ಪಿಟಾಲಿಟಿಯ ಸಮಗ್ರ ಮಿಶ್ರಣವಾಗಿ ಒಂದು ನೂತನ ಹೋಟೆಲ್ ಮಣಿಪಾಲದಲ್ಲಿ ಉದ್ಘಾಟನೆಗೊಳ್ಳಲಿದೆ. ಅದೇ ಕಾಸ್ಟ್ ಏಷ್ಯಾ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಮಣಿಪಾಲದ ಮಹಾನಗರಿಯಲ್ಲಿ ಎಲ್ಲಾ ವರ್ಗದ ಜನರ ಬೇಡಿಕೆಗಳನ್ನು ಈಡೇರಿಸಲು ಈ ಹೋಟೆಲ್ ಸಜ್ಜುಗೊಂಡಿದೆ. ಕರಾವಳಿಯ ವಿಶೇಷ ಖಾದ್ಯಗಳಾದ ಸೀಫುಡ್, ಮಾಂಸಾಹಾರ ಮತ್ತು ಸಸ್ಯಾಹಾರ ತಿನಿಸುಗಳನ್ನು ಕರಾವಳಿಯ ಜಿಎಸ್ಬಿ ಶೈಲಿಯಲ್ಲಿ ಗ್ರಾಹಕರಿಗೆ ಈ ಹೋಟೆಲ್ ಉಣಬಡಿಸಲಿದೆ. ಉತ್ತರ ಮತ್ತು ದಕ್ಷಿಣ ಭಾರತೀಯ ಮಂಗಳೂರು ಶೈಲಿಯ, ಥೈ ಮತ್ತು ಮಲೇಷಿಯಾ ಶೈಲಿಯ ಖಾದ್ಯಗಳು ಇಲ್ಲಿ ಲಭ್ಯವಿದೆ. Coast Asia Hotels cordially invite you for the opening ceremony tomorrow at 6 p.m. Inauguration by T. Ashok Pai Manipal and in the gracious presence of Sandhya Pai and T. Satish U. Pai Manipal and guest of honor Dr. H.S. Baldal, Pro-Chancellor Manipal University Manipal, Shri Purushottam Shetty, Ujjwal Developers Udupi. So these delegates will be here. ಕಾಸ್ಟ್ ಏಷ್ಯಾ ಹೋಟೆಲ್ ಇಂದು ಮಣಿಪಾಲ ವಾಣಿಜ್ಯ ಕಟ್ಟಡದಲ್ಲಿ ಪ್ರಾರಂಭಗೊಳ್ಳಲಿದೆ. ನೂತನ ಹೋಟೆಲ್ನ ಉದ್ಘಾಟನೆಯನ್ನ ಮಣಿಪಾಲದ ಅಶೋಕ್ ಪೈ ಉದ್ಘಾಟಿಸಲಿದ್ದಾರೆ. ಮಣಿಪಾಲ ಮೀಡಿಯಾ ನೆಟ್ವರ್ಕ್ನ ಸಂಧ್ಯಾ ಪೈ ಮತ್ತು ಸತೀಶ್ ಯು ಪೈ, ಮಾಹೆ ವಿಶ್ವವಿದ್ಯಾನಿಲಯದ ಸಹಕುಲಪತಿ ಎಚ್ಎಸ್ ಬಳ್ಳಾಳ್, ಉಜ್ವಲ್ ಡೆವಲಪರ್ಸ್ನ ಪುರುಷೋತ್ತಮ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಹರ್ಷಂ ಹಾಸ್ಪಿಟಾಲಿಟಿ ಪ್ರವರ್ತಕ ಜಗದೀಶ್ ಪೈ ಮಾಧ್ಯಮಕ್ಕೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸುಧೀಂದ್ರ ಪ್ರಭು ಹಾಗೂ ಸುಧೀರ್ ಭಂಡಾರ್ಕರ್ ಉಪಸ್ಥಿತರಿದ್ದರು. ಇದು ಫ್ಯಾಮಿಲಿ ಡೈನಿಂಗ್, ಇದು ಫೈನ್ ಡೈನಿಂಗ್ ಸೆಕ್ಷನ್. ಹೊರಗಡೆ ನಮ್ಮದು ನಾನ್ ಎಸಿ ಸೆಕ್ಷನ್ ಉಂಟು, ಅದು ರೂಫ್ ಗಾರ್ಡನ್. ಇಲ್ಲಿ 51 ಸೀಟಿಂಗ್ ಕೆಪಾಸಿಟಿ, ಹೊರಗಡೆ 56 ಸೀಟಿಂಗ್ ಕೆಪಾಸಿಟಿ, ಟೋಟಲಿ 107. And the team, which comprises of Thai, Malaysian, Chinese, Indian, Mangalorean and seafood delicacies. ದೇಶ ವಿದೇಶಗಳ ಸಹಸ್ರಾರು ವಿದ್ಯಾರ್ಥಿಗಳು ಇರುವ ಮಣಿಪಾಲದ ಮಹಾನಗರಿಗೆ ಇಂತಹ ಸುಸಜ್ಜಿತ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಖಾದ್ಯಗಳನ್ನು ನೀಡುವ ಒಂದು ಉತ್ತಮ ಹೋಟೆಲ್ನ ಅವಶ್ಯಕತೆ ಇತ್ತು. ಸ್ಥಳೀಯರ ಅಭಿರುಚಿಯನ್ನ ಪೂರೈಸುವ ಹೋಟೆಲ್ನ ಅವಶ್ಯಕತೆಯೂ ಇತ್ತು. ಈ ಎರಡು ಅವಶ್ಯಕತೆಗಳನ್ನು ಕಾಸ್ಟ್ ಏಷ್ಯಾ ಮುಂದಿನ ದಿನಗಳಲ್ಲಿ ಪೂರೈಸಲಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಮಣಿಪಾಲ.